ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ನಮ್ಮ ಕುಡ್ಲ ಫಿಲ್ಮಿಗೆ ಸಮಸ್ಯೆಯಾಗಿದೆ. ಅಂದರೆ ನಮ್ಮ ಕುಡ್ಲ ಫಿಲ್ಮನ್ನು ಅಂದರೆ ಅದರ ನಿರೀಕ್ಷೆಗಿಂತ ಮೊದಲೇ ಎತ್ತಂಗಡಿ ಮಾಡಿದ್ದಾರೆ. ಒಂದು ವಾರ ಕೂಡ ನಡೀಲಿಕ್ಕೆ ಪೂರ್ತಿಯಾಗಿ ಬಿಡಲಿಲ್ಲ. ಕೆಲವು ಥಿಯೇಟರ್ಗಳಲ್ಲಿ, ಎಲ್ಲ ಥಿಯೇಟರ್ಗಳಲ್ಲ, 5 ಥಿಯೇಟರ್ಗಳಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಸುಮಾರು 8 ಥಿಯೇಟರ್ಗಳಲ್ಲಿ 7 ಥಿಯೇಟರ್ಗಳಲ್ಲಿ ಅದನ್ನು ಎತ್ತಂಗಡಿ ಮಾಡಿದ್ದಾರೆ. ಸೊ ಈ ನಿರ್ಮಾಪಕರ ಅಸಹಕಾರದಿಂದ ಇವರಿಗೆ ನಷ್ಟ ಆಗ್ತಾ ಇದೆ. ಅಂದರೆ ಅದು ನಿರ್ಮಾಪಕರಿಗೆ ನಷ್ಟ ಆಗಿದೆ ಮತ್ತು ವೀಕ್ಷಕರಿಗೆ ನಾವು ಅಂದರೆ ಆ ಫಿಲ್ಮನ್ನು ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳೋರಿಗೂ ಕೂಡ ಇದು ನೋಡಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ದಿಸೆಯಲ್ಲಿ ಅಂದರೆ ಈ ಫಿಲ್ಮನ್ನು ನೋಡಲಿಕ್ಕೆ ಆಸಕ್ತಿ ಪಟ್ಟವರು ಮತ್ತು ನೋಡಿದವರ ಅಭಿಪ್ರಾಯ ಏನಿದೆ ಅಂತ ಒಮ್ಮೆ ನೋಡ್ಕೊಂಡು ಮಾಡೋಣ. ಅದರ ನಂತರ ಮತ್ತೆ ಚರ್ಚೆ ಮುಂದುವರಿತದೆ. So nice a movie. It has a wonderful message for the youngsters. Nicely done, nicely edited, good story, nice acting. I enjoyed. It has entertainment, comedy, everything, and it's beyond language. All the best, Namakudla. You all together win, succeed. Namakudla movie tiyara hoditte. Recently by the Tulu movie led. I think it is a very well balanced movie. Namakudla movie has one of the most gripping stories in any movies I've seen. I mean, any Tulu movies I've seen, especially Tulu. Tulu movie industry is the most growing industry that I've seen, and Namakudla nails it in the terms of stories and editing. ನಮ್ಮ ಕುಡ್ಲ ಪಿಕ್ಚರ್ ನಮ್ಮ ಜಿಲ್ಲೆ ಪೂರಾ ಥಿಯೇಟರ್ಗಳ ರಿಲೀಸ್ ಆಗ್ತದೆ. ಪೂರ ಎಲ್ಲ ತೂದು ಆ ಪಿಕ್ಚರ್ನ ಗೆಂದಲೆ ಮಂಜಿ ಪೊಣ್ಣು ಮಗಳ ನಿರ್ದೇಶನ ಮಾಡ್ತೀನಿ ಈ ಪಿಕ್ಚರ್ನ ಪೂರ ಎಲ್ಲ ಅಕ್ಕಲಿಗೆ ಒಂಜಿ ಸಪೋರ್ಟ್ ಮಾಡ್ತದೆ. ಥ್ಯಾಂಕ್ ಯು ಅಶ್ವಿನಿ. ಮಂಜಿ ವಂಡರ್ಫುಲ್ ಸಿನಿಮಾ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಭಾರಿ ಖುಷಿಯ ಒಂದು ಮಂಜಿ ಪೊಣ್ಣು ಈ ಸಿನಿಮಾ ನಿರ್ದೇಶನ ಹೊಲ್ದಿರ್ಕೊಂಡ್ರೆ ಇವ್ರನ್ನ ನಿರ್ದೇಶನ ಮಾಡಿ ಆ್ಯಕ್ಚುಲಿ ನಂಜಿ ಆ್ಯಡ್ಲ ಹೊಲ್ತಿದ್ದೆ. ಓಕೆ, ಪ್ರಕಾಶನ್ನ ಕ್ಲಾಸ್ಮೇಟ್ ಮಸ್ತ್ ಖುಷಿಯ ಒಂದು ಸ್ಕ್ರೀನ್ ಬಾರಿ ಪುರ್ಲು ತೂಜಿ ಪ್ರಕಾಶ್. ಎಡಿಟರ್ ಹರೀಶ್, ಯುವರ್ ಅಮೇಝಿಂಗ್. ಟೋಟಲಿ ಸೂಪರ್ ಮೂವಿ. ಏತ್ ಡ್ಯೂರೇಷನ್ ಉಂಡ ಅತ್ಲ ಓಲ್ಲ ಬೋರ್ ಆಪುಜಿ. ಪ್ಲೀಸ್ ಮಾತಿರ್ಲ ಈ ಸಿನಿಮಾ ತುಲೆ ದಯಪಂಡ ಪುರ್ಲುದ ಚೌಕಟ್ಟು ಉಂಡು ಸಿನಿಮಾದ. In terms of story, I mean, this movie plays a vital role in directing the youth to do good and not to fall in the wrong hands and to make good decisions in life and to move forward. So please do watch the movie Namakudla. Best of luck to team Namakudla. ರೀಸೆಂಟ್ಲಿ ಬತ್ತನ ಕೆಲವು ಮೂವೀಸ್ ಆತ ಇಷ್ಟ ಆತ ಜಾಣ್ಲ ಈ ಮೂವಿನ ತೋನಾಗ ವಾವಂಜಿ ವಿಷಯ ಆಡ್ಲ. ಟಾಕಿಂಗ್ ಅಬೌಟ್ ಆ್ಯಕ್ಟರ್ಸ್, ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಆ್ಯಂಡ್ ಎವ್ರಿಥಿಂಗ್. ಲಾಟ್ ಆಫ್ ನ್ಯೂ ಕಮರ್ಸ್ ಉಲ್ಲೇರು. ತುಳು ಈ ಕೋಸ್ಟಲ್ ಉಡ್ಡೇನುಂಡು ಎಲ್ಲಿಯ ಎರ ದುಂಬುದಕ್ಲು ಎಲ್ಲಿ ಬೀಜ ಪಾಡ್ದು ಕೂತೀರಿ ನೀವು ಮರ ಆತನ ಆ ಮರಕ್ಕೆ ನಮ್ಮ ಮಾತಿರ್ಲ ಸಿನಿಮಾ ತೂಪನ ಮುಖಾಂತರ ಒಂದೊಂದು ಬೊಗಸೆ ನೀರು ಕಂತ ಮರತ ಮುದಿಲ್ಗೆ ಪಾಡ್ದ ಮರನ ಬುಲೆಪಾಗ ಮಾತಿರ್ಲ ಹೊತ್ತು ಪಿಕ್ಚರ್ದು. ಥ್ಯಾಂಕ್ ಯು. ಆ್ಯಂಡ್ ನೂದು ದಿನ ನಡಪಡಂದು ವಿಶ್ಮಲ್ಪೆ ಈ ನಿಖಿಲ್ ಪಾಡ್ನ ಹಾರ್ಡ್ ವರ್ಕ್ ನೆಟ್ ಪೊರ್ಲುಡೆ ತೋಜೊಂದುಂಡು. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್. ಸೊ ಜನರ ಅಭಿಪ್ರಾಯವನ್ನು ನಾವು ಒಂದು ಕೇಳ್ಕೊಂಡಿದ್ದೇವೆ. ಅಂದರೆ ಜನರು ಎಲ್ಲರೂ ಒಳ್ಳೆಯ ಅಭಿಪ್ರಾಯ ಅಂದರೆ ಇದು ಕೆಲವರ ಅಭಿಪ್ರಾಯ ಕೂಡ ಆಗಿದ್ದರೂ ಕೂಡ ಅಂದರೆ ಅಭಿಪ್ರಾಯ ಚೆನ್ನಾಗೇ ಇದೆ ಎಲ್ಲರದು. ನಾವು ನೋಡಬೇಕಂತ ಹತೋರತೆಯೇ ಇದ್ದರು. ಅದರ ಮಧ್ಯದಲ್ಲಿ ಇದು ಎತ್ತಂಗಡಿ ಆಗಿದೆ. ಸೊ ಕೆಲವು ಥಿಯೇಟರ್ಗಳಲ್ಲಿದೆ, ಅದನ್ನು ಅಲ್ಲಿ ನೋಡ್ಕೊಳ್ಬಹುದು ಮತ್ತು ನೋಡುವ ಅವಕಾಶ ಕೂಡ ಇನ್ನೂ ಇದೆ. ಮತ್ತು ಇವರು ಯೋಗಿ ಶೆಟ್ಟಿ ಅವರು ಹೇಳಿದ ಹಾಗೆ ನಾವು ಮತ್ತೆ ಮಾತಾಡ್ತಾ ಇದ್ದಾರಂತೆ ಕೆಲವು ಥಿಯೇಟರ್ಗಳಲ್ಲಿ ಮತ್ತೆ ಮರುಪ್ರದರ್ಶನ ಆಗುವ ಸಾಧ್ಯತೆ ಕೂಡ ಇದೆ. ಸೊ ನಾನು ಹೇಳ್ತಾ ಇರೋದು, ನೀವು ಮಧ್ಯದಲ್ಲಿ ಅಂದರೆ ಇಬ್ಬರು ಕೂಡ ಒಂದೇ ಅಭಿಪ್ರಾಯ ಅಂತೂ ಮಧ್ಯದಲ್ಲಿ ರಾಜಕೀಯ ಅನ್ನೋದೊಂದು ನಡೀತಾ ಇದೆ. ಅದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ. ಸೊ ಯಾಕೆ ಇಂಥ ಕಾಣದ ಕೈಗಳು ಕೆಲಸ ಮಾಡದೇ ಇರುವ ಹಾಗೆ ತಡೆಯೋದು? ಅಂದರೆ ಇದು ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಹೀಗೆ ಇರ್ತದ ಅಥವಾ ತುಳುವಿಗೆ ಇದು ಅಂಟಿಕೊಂಡದ್ದು ಹೇಗೆ? ನೋಡಿ, ನಾವು ಕಾಣದ ಕೈಗಳಂತ ಹೇಳ್ತಾರೆ. ಯಾಕೆಂದರೆ ಕೆಲವರು ಅವರ ಪರ್ಸನಲ್ ಇಂಟ್ರೆಸ್ಟಲ್ಲಿ ಇರ್ಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಯಾವುದು ವಿದೌಟ್ ಪ್ರೂಫ್ ಇಲ್ಲದೆ ನಾವು ಯಾರ ಬಗ್ಗೆ ಸಹ ನಾವು ಎಲಿಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಹೇಳೋದು ಯಾಕೆಂದರೆ ಯಾರಾದರೆ ಸಹ ತಪ್ಪು ಮಾಡಿದವರು ಶಿಕ್ಷೆ ತಿಂತಾನೆ. ಅದರಿಂದಾಗಿ
ಯಾಕೆಂದರೆ ಇದು ಒಬ್ಬರಿಗೆ ಇವರು ಇದಕ್ಕೆ ಮೇಲೆ ಯಾರ್ದು ಕಾಣದ ಕೈಗಳು ಕೆಲಸ ಮಾಡಿದರೆ ಸಹ ತುಂಬ ತಪ್ಪು. ಯಾಕೆಂದರೆ ಇದರಿಂದಾಗಿ ಕೇವಲ ಒಂದು ಫಿಲ್ಮ್ ಬೀಳುವುದಲ್ಲ, ಫಿಲ್ಮ್ ಬಿದ್ದ ಒಟ್ಟಿಗೆ ಅದರೊಟ್ಟಿಗೆ ಅವರ ನಿರ್ಮಾಪಕ ಅವನ ಸೊತ್ತು ಹೋಗ್ತಾನೆ, ಅವನ ಕಲಾವಿದರು. ಒಂದು ಕರೆ ಸ್ವೀಕರಿಸೋಣ. ಹಲೋ ಓಕೆ. ಅದರಿಂದಾಗಿ ನಾವು ಇದರಿಂದ ಖಾಲಿ ಒಬ್ಬನಿಗೆ ನಾವು ತೊಂದರೆ ಕೊಡೋದ್ರಿಂದಾಗಿ ಒಂದು ರೀತಿಯಿಂದ ಫಿಲ್ಮ್ ಇಂಡಸ್ಟ್ರೀಸ್ಗೆ ನಷ್ಟ ಆಗ್ತದೆ, ದೊಡ್ಡ ನಷ್ಟ ಆಗ್ತದೆ. ಅದರೊಟ್ಟಿಗೆ ಒಬ್ಬ ಯುವ ಕಲಾವಿದರು, ಹಲವಾರು ಕಲಾವಿದರು ಇರ್ತಾರೆ, ಅವ್ರ ಆಶೆಯಲ್ಲಿ ಬರ್ತಾರೆ. ಒಂದು ವೇಳೆ ಇಂಥದ್ರ ಫೈಲ್ ಆದರೆ ಅವರಿಗೆ ಅವಕಾಶ ಸಿಗುವುದಿಲ್ಲ, ಅದು ಸಮಸ್ಯೆ ಆಗ್ತದೆ. ಅದೇ ಬೇರೆ ಬೇರೆ ರೀತಿಯಲ್ಲಿ ಅದರಿಂದಾಗಿ ಯಾರೇ ಆಗಿರ್ಬೋದು, ಇದರ ಬಗ್ಗೆ ಯಾರು ಕಾಣದ ಕೆಲಸ ಮಾಡಿದ್ರೆ ಸಹ ಅವರು ನಾನು ನೆನೆಸ್ತೇನೆ, ಅವರು ಅದರಲ್ಲಿ ಇನ್ನೂ ಸುಧಾರ್ತಾರಂತ ನೆನೆಸ್ತೇನೆ. ಅದರಿಂದಾಗಿ ನಾವು ಹಲವಾರು ಪಿಕ್ಚರ್, ಒಳ್ಳೊಳ್ಳೆ ಪಿಕ್ಚರ್ ಇದಕ್ಕಿಂತ ಸಹ ಹಿಂದೆ ಬಂದಿದೆ. ನಾವು ಅದು ಬಂಗಾರ್ ಪಟ್ಲೇರ್ ಆಗಿರ್ಬೋದು ಅಥವಾ ಪೆಟ್ಟಾಯಿ ಪಿಲಿ ಆಗಿರ್ಬೋದು. ಹಲೋ ಸರ್, ಹಲೋ ಸರ್, ಯಾರು ಮಾತಾಡ್ತಿರೋದು? ಇಲ್ಲ, ಓಕೆ, ಕನೆಕ್ಟ್ ಆಗಲಿಲ್ಲ. ಪೆಟ್ಟಾಯಿ ಪಿಲಿ ಆಗಿರ್ಬೋದು, ಸದಾಶಿವ, ಬೇರೆ ಬೇರೆ, ಆನಂತರ ಒರೆದು ರಸಾಲ್ ಆಗಿರ್ಬೋದು, ಆನಂತರ ಚಾಲಿಪೋಳಿಲ್ ಆಗಿರ್ಬೋದು, ಬೇರೆ ಬೇರೆ ಪಿಕ್ಚರ್ಗಳು ತುಂಬಾ ಚೆನ್ನಾಗಿದೆ. ಅದರಿಂದಾಗಿ ಇದು ನಮ್ಮ ಕುಡ್ಲ ಪಿಕ್ಚರ್ಗೆ ಸಹ ಅವಕಾಶ ಇತ್ತು. ಆದರೆ ನಮಗೆ ಬೇಸರ, ಯಾಕೆಂದರೆ ಇದು ಕೂಡ 100 ದಿನ ಅಥವಾ 100ಕ್ಕಿಂತ ಜಾಸ್ತಿ ದಿನ ಓಡ್ತಿದ್ರೆ ಹಲವಾರು ಒಳ್ಳೆ ಮೆಸೇಜ್ ಸಿಕ್ಕಿದ್ದಾಗಿತ್ತು. ಯಾಕೆಂದರೆ ನಾವು ಪಿಕ್ಚರ್ ನಾನು ಕೂಡ ನೋಡಿದ್ದೇನೆ, ನಾನು ಸಹ ಅದನ್ನು ನೋಡೋ ಮೇಲೆ ನನಗೆ ತುಂಬ ಇದಾಯಿತು. ಯಾಕೆಂದರೆ ಅದರಲ್ಲಿ ಒಳ್ಳೆ ಮೆಸೇಜ್ ಕೂಡ ಉಂಟು. ಯಾಕೆಂದರೆ ಇಲ್ಲಿಯ ಯುವ ಜನಾಂಗ ಯಾವ ರೀತಿಯಲ್ಲಿ ದಾರಿ ತಪ್ಪುತ್ತದೆ, ಅಥವಾ ಯಾರೋ ಒಬ್ಬರು ಕಾಣದ ಕೈಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಯುವಕರನ್ನು ಬಲಿಪಶು ಮಾಡ್ತಾರೆ, ಅದರಿಂದಾಗಿ ನಾವು ಅಂದರೆ ಲೋಕಲ್ ಸಂದೇಶವನ್ನು ಅದರಲ್ಲೇ ಕವರ್ ಮಾಡಿದ್ದಾರೆ. ಅದರಿಂದಾಗಿ ಒಂದು ತುಳು ಪಿಕ್ಚರ್ ಒಂದು ಹೋದ್ರೆ ಅದು 1 ವಾರದಲ್ಲಿ ತೆಗೆದ್ರೆ ಅಥವಾ ಒಂದು ಫಿಲ್ಮಿಗೆ ನಷ್ಟ ಆಗಿದೆ, ಒಂದು ಫಿಲ್ಮ್ ನಡೀಲಿಕ್ಕೆ ನೀವು ಬಿಡ್ಲಿಲ್ಲ, ಇದರ ಅರ್ಥ ಮತ್ತಷ್ಟು ಫಿಲ್ಮ್ಗಳನ್ನ ಬರುವುದನ್ನು ತಡೀತಾ ಇದ್ದೀರಿ ಇದರಿಂದ. ಯಾಕೆಂದ್ರೆ ಇದು ಒಂದು ಇಂಥ ಫಿಲ್ಮ್ ಅನ್ನು ಒಂದು ಇದು ರೀತಿ ಮಾಡಿದಾಗ ಯಾರು ಸಹ ಇನ್ನು ಧೈರ್ಯವನ್ನು ಅವನ ಜಂಗಬಲವನ್ನು ಕುಸಿದ. ಯಾಕೆಂದ್ರೆ ಇನ್ನೊಬ್ಬರು ಫಿಲ್ಮ್ ಮಾಡೋರು ಎಷ್ಟೇ ಜನರು ಇದು ಬೇಡ ಮಾರ್ರೆ, ನಂಗೆ ಇನ್ನೊಬ್ರು ಪ್ರೊಡ್ಯೂಸರ್ ಒಬ್ರು ಮಾತಾಡಿದ್ದಾರೆ, ಅವ್ರು ಬೇರೆ ಕನ್ನಡ ಫಿಲ್ಮ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಹತ್ರ ಹೇಳಿದ್ರು, ತುಳು ಪಿಕ್ಚರ್ ಯಾಕೆ ಮಾಡೋದು ಮಾರೆ, ಅಲ್ಲಿ ತುಂಬಾ ಇದಿಲ್ಲ ಮಾರೆ, ಅಲ್ಲಿ ಸ್ವಲ್ಪ ಸಮಸ್ಯೆ, ಖಾಲಿ ಇಲ್ಲುವ ಪರಿಸ್ಥಿತಿ ಉಂಟು ಮಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಉದಯ್ ಅಂತ ಪುತ್ತೂರಿಂದ. ಹೇಳಿ, ಏನು ಹೇಳಿ ಬಯಸ್ತೀರಿ? ಅಲ್ಲ ಸರ್, ಇಷ್ಟೊಳ್ಳೆ ಫಿಲ್ಮ್ ಅನ್ನ ನಮ್ಗೆ ಪುತ್ತೂರಿಂದ ಬೀಚ್ ಬರೋದು ನೋಡುವಾಗ ಮಾಡ್ಬಿಟ್ರಲ್ಲ ಸರ್. ಹೌದು, ಅದನ್ನೇ ನಾವು ಕೇಳ್ತಾ ಇರೋದು. ಪುತ್ತೂರಿನ ಜನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿಯ ಥಿಯೇಟರ್ನ ಮಾಲೀಕರಿಗೆ ಅಂತ? ಅಲ್ಲ ಸರ್, ನಾವು ಮಾತಾಡ್ತಿದ್ದೇವೆ ಅವರೊತ್ತಿಗೆ, ಅವ್ರು ಕೊಡ್ತೇನೆ ಅಂತ ಹೇಳ್ತಾರೆ. ಯಾವಾಗ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ನಾವು ನಮ್ಮ ಫ್ಯಾಮಿಲಿ ಜೊತೆ ಅಷ್ಟು ದೂರ ಹೋಗಿ ಫಿಲ್ಮ್ ನೋಡೋಕೆ ಆಗುತ್ತೆ ಸರ್. ಎಲ್ಲಿ ಪುತ್ತೂರಿಂದ ಬೀಚ್ ರೋಡ್ಗೆ ಬರ್ಬೇಕು. ಅದು ಅಲ್ಲಿ ಟಿಕೆಟ್ ಅಲ್ಲಿ ಹೌಸ್ಫುಲ್ ಆಗುತ್ತೆ, ಹಾಗೆ ಹೀಗೆ ಅಂತ ಬಂದು ವಾಪಸ್ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಹೌದು, ಊರಿನಲ್ಲೇ ಇದ್ರೆ ವಾಪಸ್ ಹೋದ್ರು ಬೇಸರ ಆಗುದಿಲ್ಲ, ಬೇರೆ ಊರಿಗೆ ಬಂದು ಹೋಗುವಾಗ ಮತ್ತು ಬೇಸರ ಆಗ್ತದೆ ಅಂತ. ಹೌದು ಸರ್, ಅದೇ ಅಲ್ಲಿ ಏನಕ್ಕೆ ಈಗ ಮಾಡ್ತಾರೆ ಸರ್. ಅದೇ ನಮ್ಮ ಯೋಗೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ತುಳುನಾಡ ರಕ್ಷಣಾ ವೇದಿಕೆಯವರು, ಅಂದ್ರೆ ಇಲ್ಲಿಯ ಜನ ಪ್ರತಿಕ್ರಿಯೆ ಕೊಡುವಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ. ಅಂದ್ರೆ ಥಿಯೇಟರ್ನವರ ವಿರುದ್ಧ ನಾವು ನಮ್ಮ ಪ್ರತಿಭಟನೆ ಆಗಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯವನ್ನು ಕೊಡ್ತಾ ಇದ್ರು. ಸೊ ಪುತ್ತೂರಿನಲ್ಲಿ ಅಂತ ಒಂದು ಪ್ರತಿಕ್ರಿಯೆ ಬಂದ್ರೆ ಯೋಗೀಶ್ ಅವರಿಗೆ ಹೇಳಿ ಯೋಗೀಶ್ ಅಣ್ಣ, ಪಲ್ಲೆ ಅಣ್ಣ, ಪಲ್ಲೆ ದಾಯಿಂಚ ಅವನು ಯೋಗೀಶ್ ಅಣ್ಣ ಅವ್ಯತೆ ಐಕ್ಯ ಪಂಪನಿ ದಾದ ಪಂಡ ನನ್ನಾಂಡಲ ಸುಧಾರ ತೊಂದರೆ ಎಂಗ್ಲೆ ತುಳುನಾಟ ಕ್ಷೇತ್ರಕ್ಕೆ 7 ವರ್ಷ ದುಂಬು 7 ವರ್ಷ ಆಯ್ನತೆ ಒಂಜಿ 25 ವರ್ಷ ದುಂಬು ಮೀನು ಎರಡು ಎಂಗ್ಲೆ ಹಿರಿಯರ್ನಕು ಮೀನು ಸಂಘಟನೆ ಮಂತದ್ದು ನಡ ನಮ್ಮ ಮುಲ್ಪ ಪ್ರತಿಯೊಂಜಿ ಲೆಡ್ ಆತದೆ ಪಂಡ ನಮ್ಮ ಪ್ರತಿಯೊಂಜಿ ಬಸ್ ಸ್ಟ್ಯಾಂಡ್ಗಳ ಹಬ್ಬಕ್ಕನ ಪುದರಿತ್ತು ಪ್ರತಿಯೊಂಜಿ ಏರೆಡ್ಲ ಒಂಜಿ ನಮ್ಮ ನಮ್ಮ ತುಳುನಾಡಿಗೆ ವೆಂದಿನಕ್ಲೆ ನಾವು ಒಂಜಿ ಬಸ್ ಸ್ಟ್ಯಾಂಡ್ ಆತು ರೈಲ್ವೆ ಸ್ಟೇಷನ್ ನಮ್ಮಕ್ಲೆ ಪುದರ್ ಬೈದು ನಮ್ಮಕ್ಲೆಗೆ ಎಡ್ಡೆಡ್ ಅನುದಾನ ಇತ್ತಿತ್ತು ಪೂರ ಬೈದು ದಾದ ಬಂದ್ ಪನ್ಲೆ ನಮ್ಮ ಗೊತ್ತಾನಾಗ ಪೊಡ್ತಾಂಡು ಬಂದ್ಬಿಲ್ಲಕ ನಮ್ಮಂತ ಲೇಟ್ ಆದ ನಮ್ಮ ಒಂಜಿ ನಮ್ಮ ಇತ್ತ ಆವೊಂದುಂಡು ಇತ್ತ ದೇವದ ಇತ್ತ ತೊಂದರೆ ಜಿ ತುಳುದ ಬಗ್ಗೆ ಎಡ್ಡೆ ಜಾಗೃತಿ ಆಗ್ತದೆ ಎಡ್ಡೆ ಮಸ್ತ್ ಸಮಾವೇಶ ಒಂದುಂಡು ಸಮ್ಮೇಳನ ಒಂದು ತುಳುದ ಬಗ್ಗೆ ನಮ್ಮ ಮುಲ್ಪ ಊರಿದಕ್ಕಳು ಎಚ್ಚರಿಕೆ ಆಗ್ತಿದೆ ಅಂಚದಪ್ಪನಾಗ ನನ್ನ ಮುಂದಾದ ಯೋಗೀಶನ್ನ ಒಂಜಿ ಪುತ್ತೂರು ಕೊಡಂಜಿಯವರ ರಿಲೀಸ್ ಆಪ್ಲಕ್ಕೆ ಮಾಡ್ಕೊಳ್ಳಿ ಅವು ಗ್ಯಾರಂಟಿ ಮನ್ಬೋ ಗ್ಯಾರಂಟಿ ಎಂಗ್ಲು ಪುತ್ತೂರು ಎಂಗ್ಲು ಸಂಪರ್ಕ ಮಂತದ ಇವನ್ ಮನ್ಪುನೆಟ್ಟುಲ್ಲ ಪ್ಲಸ್ ಎಂಗ್ಲು ಉಡುಪಿಡ್ಲ ಪಾತಿರ್ದ ಎಂಗ್ಲು ಹೆಚ್ಚಿನ ಕಡೆ ಒಂಜಿ ಆಯ್ನಾತ್ ಬೇಗ ನಮ್ಮ ಪಿಕ್ಚರ್ ಬಿಡುಗಡೆ ಎಂಗ್ಲು ಪ್ರಯತ್ನ ಮನ್ಪೋಣ ನೋಡಿ. ಅಂದ್ರೆ ಆಸಕ್ತಿ ಜನರಲ್ಲಿ ನೋಡುವ ಆಸಕ್ತಿ ಇದೆ. ಅಂದ್ರೆ ನಾವು ಅಂದ್ರೆ ಫಿಲ್ಮ್ ಬೇರೆ ಅವರು ನೀವು ಹೇಳಿದಾಗೆ ಬೇರೆಯವ್ರ ಬಾಯಿ ಮಾತಿನಲ್ಲಿ ಕೇಳ್ಕೊಂಡು ನಾವು ಮುಂದೆ ಫಿಲ್ಮ್ ನೋಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಅವರು ಪುತ್ತೂರಿನಲ್ಲಿ ಥಿಯೇಟರ್ ಇಲ್ಲ ಅನ್ನೋ ಕಾರಣಕ್ಕಾಗಿ BC ರೋಡಿಗೆ ಬಂದಿದ್ರು. ಅಲ್ಲಿಯೂ ಕೂಡ ಅವರಿಗೆ ಅಂದ್ರೆ ರಶ್ ಆಗಿರೋದನ್ನ ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ವಾಪಸ್ ಹೋಗಿದ್ದೇವೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅವರು. ಸೊ ಪ್ರಕಾಶ್ ಶೆಟ್ಟಿ ಅವರೇ,
ಅಂದರೆ ನಿಮ್ಮದು ನಮ್ಮ ಕೂಡಲ ಫಿಲ್ಮ್ ಅಂತೂ ಮುಗೀತು. ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಕೇಳೋದ್ರೆ ಮತ್ತೆ ಅವಕಾಶಗಳು ನಿಮಗೆ ಹೇಗೆ ಯಾಕೆಂದ್ರೆ ಈ ಥರ ನಡೆಯುವಾಗ ಈ ರಂಗನೇ ಬೇಡ ಅಂತ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಯಾಕೆಂದರೆ ನಾನು ಈ ಶೂಟಿಂಗ್ ಟೈಮಲ್ಲಿ ಇರಬೇಕಾದ್ರೆ ನನಗೆ ಒಬ್ಬರು ನನ್ನ ಫ್ರೆಂಡು ಚೆನ್ನೈಯಲ್ಲಿದ್ದಾರೆ, ಅವರು ನಾವೊಂದು ತುಳು ಫಿಲ್ಮ್ ಮಾಡೋಣ ಅಂತ ಹೇಳಿ ನನ್ನ ಹತ್ರ ಮಾತಾಡಿದ್ರು. ಅವರು ಇವಾಗ ಮೊನ್ನೆ ಬಂದು ಫಿಲ್ಮ್ ನೋಡಿ ಇಷ್ಟೊಳ್ಳೆ ಚಿತ್ರಕ್ಕೆ ಹೀಗಾಗಿದೆ ಮರೆ, ನಾನು ತುಳು ಫಿಲ್ಮ್ ಮಾಡಿದರೆ ಮತ್ತೆ ಯಾವ ರೀತಿ ಅಂತ ಅವರು ಪ್ರಾಜೆಕ್ಟನ್ನೇ ಬಿಟ್ಟು ವಾಪಸ್ ಹೋದರು. ಸೊ ಈ ಥರ ಆಗಬೇಕಾದ್ರೆ ತುಳು ಪಿಕ್ಚರ್ ಯಾರು ಮಾಡಕ್ಕೆ ಬರಲ್ಲ. ತುಳು ಪಿಕ್ಚರ್ ಯಾಕೆ ನಮ್ಮ ಭಾಷೆಯನ್ನು ಬೇರೆ ಭಾಷೆಯವರು ಬಂದು ಮಾಡ್ತಾರೆ ಅಂದರೆ ಅದು ನಮ್ಗೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಸೊ ಈ ಥರ ಬೆಳವಣಿಗೆಗಳು ನಡೆದಾಗ ಅವರು ಯಾಕೆ ಮಾಡ್ತಾರೆ ಸರ್? ಅವ್ರು ಹೇಳ್ತಾರೆ ತುಳುವಲ್ಲಿ ಮಾಡಿದರೆ ನಾವು ಹೋಗ್ತೀವಪ್ಪ. ಅಂದರೆ ಹಣ ಅಂದ್ರೆ ಸಣ್ಣ ಮೊತ್ತ ಏನೋ ಫಿಲ್ಮ್ ಮಾಡೋದು ಸಣ್ಣ ಮೊತ್ತ ಏನಲ್ಲ, ದೊಡ್ಡ ಅಂದ್ರೆ ಕನಿಷ್ಠ ಒಂದು 50 ರಿಂದ 60 ಲಕ್ಷ ರೂಪಾಯಿ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಆಗ್ತದೆ. ಈಗ ಲಾಸ್ಟ್ ಟೈಮ್ ನಾನು ಇವರು ಉಪೇಂದ್ರ ಅವರು ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ತುಳು ಪಿಕ್ಚರ್ ತೆಗಿತೇನೆ ಅಂತ. ಹಾಗಾದ್ರೆ ಯೋಚನೆ ಮಾಡಿ, ಬೇರೆ ಬೇರೆ ಅವರು ಇಲ್ಲಿ ಈಗ ಬ್ಯಾಂಗ್ಳೂರು ಕಡೆಯಿಂದ ಬೇರೆ ಬೇರೆ ಕಡೆಯವರು ಇಲ್ಲಿ ತುಳು ಪಿಕ್ಚರ್ ಒಂದು ತೆಗೆಯುವಂಥ ಅಂತ ಮನೋಭಾವನೆ ಹುಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ತುಳುವಿಗೆ ಒಂದು ಅವಕಾಶ ಸಿಕ್ಕಿದ್ರೆ ನಮಗೆ ಒಳ್ಳೆ ಒಳ್ಳೆ ಪಿಕ್ಚರ್ ಅನ್ನು ನಾವು ತೆಗಿಬಹುದು. ಮತ್ತೊಂದು ನಾವು ಯಾಕಂದ್ರೆ ಇಂಥದ್ದೇ ಸಂದರ್ಭದಲ್ಲಿ ಕೆಲವು ಸಲ ಗೊಂದಲ ಬಂದಾಗ ನೋಡಿ, ಜಿಲ್ಲಾಡಳಿತ ಕೂಡ ತುಂಬಾ ಅವರಿಗೆ ಜವಾಬ್ದಾರಿ ಉಂಟು. ಜಿಲ್ಲಾಡಳಿತದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ಕಟ್ಟಕಡೆಯ ಮನುಷ್ಯನಿಗೆ ಸಮಸ್ಯೆ ಆದರೂ ಕೂಡ ಅವನಿಗೆ ಸ್ಪಂದಿಸುವಂಥ ಜವಾಬ್ದಾರಿ ಇರ್ತದೆ. ಹಾಗಾದ್ರೆ ಯಾವುದು ಇಂಡಸ್ಟ್ರಿ ಆಗಿರ್ಬೋದು, ಅದು ಯಾವುದೇ ಇಂಡಸ್ಟ್ರಿಯಲ್ಲಿ ಸಮಸ್ಯೆ ಬಂದಾಗ ಜಿಲ್ಲಾಡಳಿತದಿಂದ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಅವರು ಕೂಡ ಇನ್ವಾಲ್ವ್ ಮಾಡಬೇಕು, ಅದನ್ನ ಒಂದು ಸಭೆ ಮಾಡಬೇಕು, ಅಂಥದ್ದೆಲ್ಲ ಮಾಡಬೇಕು. ಯಾಕಂದ್ರೆ ನಾವು 5 ಕೋಟಿ ಅದಕ್ಕೆ ಖರ್ಚು ಮಾಡ್ತೇವೆ, ಕಾರಂಜಿಗೆ ಇಷ್ಟು ಖರ್ಚು ಮಾಡ್ತೇವೆ, ನಾವು ಅಲ್ಲಿ ಗುತ್ತು ಮನೆ ಮಾಡ್ತೀವಿ, ಇಷ್ಟಿಷ್ಟು ಕೋಟಿ ಹಣವನ್ನು ಯಾಕೆ ಖರ್ಚು ಮಾಡ್ತೇವೆ? ತುಳುನಾಡಿನ ಬಗ್ಗೆ ಜನರಿಗೆ ಮಾಹಿತಿ ಬರಬೇಕು, ತುಳುನಾಡಿನ ಬಗ್ಗೆ ಮೆಸೇಜ್ ಇರಬೇಕು, ತುಳು ಬಗ್ಗೆ ಜಾಗೃತಿ ಆಗಬೇಕು, ಡೆವಲಪ್. ಇದು ಕೂಡ ತುಳು ಒಂದು ಪಿಕ್ಚರ್ಗಳು ಬರೋದು ಕೂಡ ಒಂದು ಉತ್ತಮ ಒಂದು ಭಾಷಾ ಬೆಳವಣಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಕೂಡಲಕ್ಕೆ ನ್ಯಾಯ ಸಿಗಬೇಕು ಅನ್ನೋದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಸಮಸ್ಯೆ ಮತ್ತು ಇಂತಹ ನ್ಯಾಯ ಇನ್ನು ಬೇರೆ ಯಾವ ಆಗಬಾರದು ಅನ್ನುವಂಥದ್ದು. ಸೊ ಈ ವಿಷಯದಲ್ಲಿ ನಮ್ಮ ಜೊತೆಲಿ ಭಾಗವಹಿಸಿ ಸಾಕಷ್ಟು ಚರ್ಚೆಯನ್ನು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ ಯೋಗಿ ಶೆಟ್ಟಿ ಅವರೇ. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಕೂಡಲ ಚಲನಚಿತ್ರದ ನಾಯಕ ನಟರಾದಂತಹ ಪ್ರಕಾಶ್ ಶೆಟ್ಟಿ ಅವರು, ನೀವು ಭಾಗವಹಿಸಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ನಿಮಗೂ ಕೂಡ ಧನ್ಯವಾದ ಅರ್ಪಿಸಿದ್ದೇನೆ. ಸೊ ವೀಕ್ಷಕರೇ, ಇವತ್ತಿಗೆ ನಮ್ಮ ಸುದ್ದಿಗೊಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.